ಮಂಗಳೂರಿನಲ್ಲಿ ಮೀನುಗಾರರ ಬಲೆಗೆ ಭಾರೀ ಗಾತ್ರದ ವೇಲ್ ಶಾರ್ಕ್ ಮೀನು ಬಿದ್ದಿದೆ. ಆಳ ಸಮುದ್ರದ ಮೀನುಗಾರಿಕೆಗೆ ತೆರಳಿದ್ದ ಶ್ರೀದುರ್ಗ ರಕ್ಷಾ ಪರ್ಸಿನ್ ಬೋಟ್ ಬಂಗುಡೆ ಮೀನಿಗೆಂದು ಬಲೆ ಬೀಸಿತ್ತು. ಈ ವೇಳೆ ಚಿಕ್ಕ ಮೀನುಗಳನ್ನು ಬೆನ್ನಟ್ಟಿ ಬಂದಿದ್ದ ಭಾರೀ ಗಾತ್ರದ ವೇಲ್ ಶಾರ್ಕ್ ಬಲೆಗೆ ಬಿದ್ದಿದೆ. ಬಲೆಗೆ ಬಿದ್ದ ವೇಲ್ ಶಾರ್ಕ್ ಮೀನನ್ನು ಮೀನುಗಾರರು ಸುರಕ್ಷಿತವಾಗಿ ಕಡಲಿಗೆ ಬಿಟ್ಟಿದ್ದಾರೆ. ಕರ್ತನ ಮೀನುಂಡ ತೈಟ್ ಜಲ್ಲಗಲ್ನಿದೆ ಕಟ್ಟುವನ್ ಪರ ಅಂಚೆ ಉಂದು ಕೊಂಡೆ ಅವ್ಳು ಕರ್ತು ಬತ್ತಾನೆ ಬಲೆ ಬಿಡಚ್ಚಿ